ಶ್ರೀಗಳವರು, ಡಾಕ್ಟರ್ ಸುಗಣೇಂದ್ರ ತೀರ್ಥ ಶ್ರೀಪಾದರು. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಪ್ರಚಾರ ಮಾಡಿದವರು, ಪ್ರತಿಪಾದಿಸಿದವರು. ಕಾರ್ಯಕ್ರಮದಲ್ಲಿ ಶ್ರೀ ಅಶೋಕ್ ಕುಮಾರ್ ರೈಗಳು ನಮ್ಮ ಶಾಸಕರು, ಜನಪ್ರಿಯ ಶಾಸಕರು, ಅವರು ಕೂಡ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಾರೆ. ಅವರು ಉಪಸ್ಥಿತರಿರ್ತಾರೆ. ಹಾಗೆ ಸವಳೂರು ಸೀತಾರಾಮ್ ರೈಗಳು ನಮಗೆ ಎಲ್ಲದಕ್ಕೂ ಪುತ್ತೂರಿನಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಒಂದು ರೀತಿಯ ಕೇಂದ್ರ ಬಂಧು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ಕೂಡ ಉಪಸ್ಥಿತರಿರ್ತಾರೆ. ಮುಳಿಯ ಕೇಶವ ಪ್ರಸಾದ್, ನಾವು ಎಲ್ಲ ಈ ಚಟುವಟಿಕೆಗಳು ದೇವಸ್ಥಾನದ ಮಹಾಲಿಂಗೇಶ್ವರ ದೇವಸ್ಥಾನದ ಸುತ್ತಮುತ್ತವೇ ನಡೆಯುವಂಥದ್ದು. ನಟರಾಜ ವೇದಿಕೆಯಲ್ಲಿ ಸುರಿಗೆ ಸ್ವಾಗತ ಕೂಡ ಮಹಾಲಿಂಗೇಶ್ವರ ದೇವಸ್ಥಾನದ ಒಳಗೆ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಎಲ್ಲ ನಡೀಲಿಕ್ಕಿದೆ. ಹಾಗಾಗಿ ಕೇಶವ ಪ್ರಸಾದ್ ಕೂಡ ನಮ್ಮೊಂದಿಗೆ, ಅವರು ಕೂಡ ಗೌರವಾಧ್ಯಕ್ಷರು, ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಇರಲಿಕ್ಕಿದ್ದಾರೆ. ಹಾಗೆ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದ ಸಂಜೀವ ಮಠಂದೂರು ಕೂಡ ವೇದಿಕೆಯಲ್ಲಿರ್ತಾರೆ. ಹಾಗೆ ಧಾರ್ಮಿಕ ಮುಖಂಡರು ಅರುಣ್ ಕುಮಾರ್ ಪುತ್ತಿಲ ಅವರು ಬರ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಅಭಿವಂದನಾ ಭಾಷಣ ಅವ್ರದ್ದು ಡಾಕ್ಟರ್ ಮಾಧವ್ ಭಟ್ ಮಾಡಲಿಕ್ಕಿದ್ದಾರೆ. ಹಾಗೆ ನಾವೊಂದು ಅವರಿಗೆ ಅಭಿನಂದನಾ ಪತ್ರವನ್ನು ಕೂಡ ನಾವು ಕೊಡುವವರಿದ್ದೇವೆ ಮತ್ತು ಅವರಿಗೆ ಗೌರವ ಸಮರ್ಪಣೆ, ನಿಧಿ ಸಮರ್ಪಣೆ. ಇದಕ್ಕೆ ಈಗಾಗಲೇ ತಯಾರಿಗಳೆಲ್ಲ ಆಗಿದೆ. 4ನೇ ತಾರೀಕಿಗೆ 4 ಗಂಟೆಗೆ ಕಾರ್ಯಕ್ರಮ. ಅವರು ಬೆಳ್ತಂಗಡಿಯಿಂದ ಇಲ್ಲಿಗೆ ಬರುವವರಿದ್ದಾರೆ. ಬಂದ ನಂತರ ಅವರು ಸೀದಾ ನೇರವಾಗಿ ದೇವಸ್ಥಾನದ ಹತ್ತಿರ ನಾವು ಅವರನ್ನು ಸ್ವಾಗತಿಸ್ತೇವೆ. ದೇವಸ್ಥಾನದ ಎದುರೇ ಅವರನ್ನು ಸ್ವಾಗತಿಸಿ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗ್ತಾರೆ. ಅದು ದೇವಸ್ಥಾನದ ವತಿಯಿಂದ ನಡೀತದೆ. ಕಾರ್ಯಕ್ರಮ ದೇವಸ್ಥಾನದ ವತಿಯಿಂದ ನಡೀತದೆ. ಆಮೇಲೆ ಅವರನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ನಮ್ಮ ವೇದಿಕೆಗೆ, ನಟರಾಜ ವೇದಿಕೆಗೆ ನಾವು ಕರ್ಕೊಂಡು ಬರ್ತೇವೆ. ಬಂದು ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಇದರಲ್ಲಿ ಮುಖ್ಯವಾಗಿ ಅವರಿಗೆ ಪೌರ ಸನ್ಮಾನ ಮಾಡುವಂಥದ್ದು. ಹಾಗೆ ಶ್ರೀಗಳಿಂದ ಕೋಟಿ ಗೀತಾ ಲೇಖನ ಯಜ್ಞ, ಅಂದರೆ ಈ ಸತಿಯ ಪರ್ಯಾಯವನ್ನೇ ಅವರು ವಿಶ್ವಗೀತಾ ಪರ್ಯಾಯ ಅಂತೇಳಿ ಹೆಸರಿಸಿದ್ದಾರೆ. ಅವರು ಗೀತೆಯನ್ನು ಜನರಲ್ಲಿ ಜನಪ್ರಿಯ ಮಾಡಬೇಕು, ಕೇವಲ ಕಂಠಪಾಠ ಅಲ್ಲದೆ ಅದರ ಅರ್ಥವನ್ನು ಕೂಡ ಜನರು ಗ್ರಹಿಸುವಂತೆ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಅಭಿಯಾನವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಸೊ ಅದರ ಒಂದು ಅಂಗವಾಗಿ ಪುತ್ತೂರಿನಲ್ಲಿ ಕೂಡ ಅವರೊಂದು ಪುಸ್ತಕ ಕೊಡ್ತಾರೆ. ಅದರಲ್ಲಿ ಆದಷ್ಟು ಸರ್ತಿ ಗೀತೆಯನ್ನು ಬರಿಬೇಕು, ಬರೆದು ಮತ್ತೆ ಅವರಿಗೆ ಇದನ್ನು ಕೊಡಬೇಕು. ಇದು ಗೀತಾ ಯಜ್ಞದ ಒಂದು ಕಲ್ಪನೆ. ಒಟ್ಟು 1 ಕೋಟಿ ಗೀತೆಯನ್ನು ಬರೆಯುವಂಥದ್ದು ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶ್ರೀಯುತ ಹೇಮನಾಥ್ ಶೆಟ್ಟರು ನಮ್ಮೊಂದಿಗಿದ್ದಾರೆ, ನಮ್ಮ ಸಮಿತಿಯ ಸಂಚಾಲಕರು ಕೂಡ. ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಇದು 4ನೇ ಬಾರಿ ಕೂತ್ಕೊಳ್ಳೋದು ಪೀಠದಲ್ಲಿ. 4ನೇ ಬಾರಿ ಪರ್ಯಾಯ ಇರುವಂಥದ್ದು. 4ನೇ ಬಾರಿ ಕೂತ್ಕೊಳ್ಳೋದು, 2ನೇ ಬಾರಿ ಪುತ್ತೂರಿಗೆ ಬರುವಂಥದ್ದು. 2ನೇ ಬಾರಿ ಅವರಿಗೆ 2008ರಲ್ಲಿ ಅವರಿಗೆ ನಾವು ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.